ಮೂಲದ ಪ್ರಿನ್ಸ್ ನೇತೃತ್ವದಲ್ಲಿ ಫೆಬ್ರವರಿ 3 ಹಾಗೂ 4ರಂದು ಮುಂಬೈಯಲ್ಲಿ ನಡೆಯುವ 8 ತಂಡಗಳ ಪ್ರೊ ಕಬಡ್ಡಿ ಪಂದ್ಯಾಟದ ಪೂರ್ವ ತಯಾರಿ ಹಾಗೂ ತಂಡಗಳ ಆಯ್ಕೆ ಪ್ರಕ್ರಿಯೆ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು. ಆಯ್ಕೆ ಪ್ರಕ್ರಿಯೆಯಲ್ಲಿ 100ಕ್ಕೂ ಮಿಕ್ಕಿದ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಮೂಲದ ಪ್ರಿನ್ಸ್ ಅಧ್ಯಕ್ಷ ಸುರೇಶ್ ಶೆಟ್ಟಿ, ಕಾರ್ಯಾಧ್ಯಕ್ಷ ರತನ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಉದಯ್ ಚೌಟ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಜೊತೆಗೆ ಇರುವಂಥ ನನ್ನ ವಿದ್ಯಾರ್ಥಿ ಉದಯ್ ಚೌಟ ಇದ್ದಾರೆ. ಅದೇ ಥರ ಇವಾಗ ಸುಕೇಶ್ ಹೆಗಡೆ ಹಾಗೂ ಪ್ರಶಾಂತ್ ರೈ ಇವರೆಲ್ಲ ಆಡ್ತಾ ಇದ್ದಾರೆ, ತಮಗೆಲ್ಲ ಗೊತ್ತಿದೆ. ಅವರು ಬೆಳೆದ ನಂತರ ನೆಕ್ಸ್ಟು ಇನ್ನೊಂದು ಪೀಳಿಗೆ ಬರಲಿ ಅಂತ ಈಗ ಮುಳುನ್ ಫ್ರೆಂಡ್ಸ್ನವರು ಸುರೇಶ್ ಶೆಟ್ಟಿಯವರು ಒಂದು ಕಬಡ್ಡಿಗೋಸ್ಕರ ಒಂದು ಪ್ರಾರಂಭ ಮಾಡಿದ್ದೇವೆ. ನಾವು ಏನಂದರೆ ಪ್ರೋ ಕಬಡ್ಡಿ ಇದರಲ್ಲಿ ಇವತ್ತು ನಡೆಯುವಂಥ 25 ವರ್ಷ ಒಳಗಿನ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಕ್ರೀಡಾಪಟುಗಳನ್ನು ಇವತ್ತು ನಾವು ನೇಮಿಸಿಕೊಂಡು ಇಲ್ಲಿಂದ ಬರುವ 2018 ಫೆಬ್ರವರಿ 3-4ರಂದು ಅಲ್ಲಿ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಆಟ ಆಡಿಸಿ